ರೆಸಿಪಿ ಬಾಳೆ ಹೂವಿನ ಚಟ್ನಿ. ಈ ಥರ ಒಂದು ಬಾಳೆ ಹೂವನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗಿಬೇಕು. ಅದರ ಹೂವಿಂದ ಪಲ್ಯ ಮಾಡಲಿಕ್ಕಾಗುತ್ತೆ. ಇಲ್ಲಿ ನಾನು ಚಟ್ನಿಯನ್ನು ಮಾತ್ರ ಮಾಡಿ ತೋರಿಸ್ತಿದ್ದೇನೆ. ಒಂದೊಂದಾಗಿ ಸಿಪ್ಪೆಯನ್ನು ತೆಗಿಬೇಕು. ಈಗ ಅದರ ನಾರನ್ನು ತೆಗಿಬೇಕು. ನಾರನ್ನು ಈ ಥರ ತೆಗಿಬೇಕು. ಮೇಲಿನಿಂದ ಕೆಳಗೆ ಎಳೆದ್ರೆ ನಾರು ಬರುತ್ತೆ. ನಾರನ್ನು ತೆಗೆದು ತಂದಿದ್ದೇನೆ. ತೊಳಿಬೇಕು. ತೊಳೆದಾದ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಬೇಕು. ಯಾಕಂದರೆ ನಾವು ಮಿಕ್ಸಿಗೆ ಹಾಕುವಾಗ ಅದು ಗ್ರೈಂಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಿಗೆ ಬಾಳೆ ಹೂವಿನ ಸಿಪ್ಪೆ, ಅದಕ್ಕೆ ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ, ಸ್ವಲ್ಪ ಹುಣಸೆ, 4 ರಿಂದ 5 ಬ್ಯಾಡಗಿ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು 1 ಟೀ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಈ ಥರ ಆಗುತ್ತೆ. ಇದನ್ನು ಒಂದು ಬೌಲಲ್ಲಿ ಹಾಕಿ ಗಂಜಿ ಜೊತೆ ಸವಿಯಬಹುದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.